ಸುರತ್ಕಲ್ ಹಾಗೂ ಲಾಲ್ಬಾಗ್ನಲ್ಲಿರುವ ಮಂಗಳೂರು ಒನ್ ಕೇಂದ್ರಗಳ ವಿದ್ಯುತ್ ಬಿಲ್ ಪಾವತಿ ಮಾಡದೇ ಇದ್ದುದರಿಂದ ಮೆಸ್ಕಾಂ ವಿದ್ಯುತ್ ಕಡಿತ ಮಾಡಿದ್ದು, ಇದೀಗ 2 ಕೇಂದ್ರಗಳಲ್ಲಿ ಎಲ್ಲಾ ಸೇವೆ ಸ್ಥಗಿತಗೊಂಡಿದೆ. ಮತ್ತೊಂದು ಕಡೆಯಲ್ಲಿ 3 ದಿನಗಳಿಂದ ನಗರದಲ್ಲಿರುವ 6 ಮಂಗಳೂರು ಒನ್ ಕೇಂದ್ರಗಳ ಸಿಬ್ಬಂದಿ ಗೋ ಸ್ಲೋ ಚಳವಳಿಯನ್ನ ನಡೆಸುತ್ತಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ನಾಗರಿಕರು ಪಾವತಿಸುವ ನಾನಾ ತೆರಿಗೆಗಳನ್ನು ಸರ್ಕಾರದ ಖಜಾನೆಗೆ ನೇರ ಪಾವತಿಸುವಂತೆ ಸರ್ಕಾರ ಹೊರಡಿಸಿರುವ ಆದೇಶದಿಂದ ಈಗಾಗಲೇ ಕಂಗಾಲಾಗಿರುವ ಮಂಗಳೂರು ಒನ್ಗೆ ಇದೀಗ ಸಿಬ್ಬಂದಿಗಳ ಮುಷ್ಕರದ ಬರೆ ಬಿದ್ದಿದೆ. ಮಂಗಳೂರು ಒನ್ನ 6 ಕೇಂದ್ರಗಳಲ್ಲಿ ಸುಮಾರು 60 ಮಂದಿ ಸಿಬ್ಬಂದಿಗಳು ದುಡಿಯುತ್ತಿದ್ದಾರೆ. ಇವರಿಗೆ ಕಳೆದ 6 ತಿಂಗಳಿನಿಂದ ಸರಿಯಾಗಿ ವೇತನ ಪಾವತಿಯಾಗಿಲ್ಲವೆಂದು ಸಿಬ್ಬಂದಿಗಳು ಚಳುವಳಿಯನ್ನ ಆರಂಭಿಸುತ್ತಿದ್ದಾರೆ. ಇತ್ತ ಲಾಲ್ಬಾಗ್ನಲ್ಲಿರುವ ಕೇಂದ್ರದಲ್ಲಿ ವಿದ್ಯುತ್ ಬಿಲ್ ಪಾವತಿಸಿದ ಕಾರಣ ವಿದ್ಯುತ್ ಸಂಪರ್ಕವನ್ನೇ ಕಡಿತಗೊಳಿಸಲಾಗಿದೆ. ವಿದ್ಯುತ್ ಇಲ್ಲದೆ ಕಂಪ್ಯೂಟರ್ ಸ್ಥಗಿತಗೊಂಡ ಕಾರಣ ಸಾರ್ವಜನಿಕರ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ. ಇದರಿಂದ ಸಾವಿರಾರು ಮಂದಿ ಸಾರ್ವಜನಿಕರು ಕೇಂದ್ರಕ್ಕೆ ಆಗಮಿಸಿ ಹಿಂದಿರುಗುತ್ತಿದ್ದಾರೆ. ಇದರಿಂದ ವೇತನ ಸಿಗದೆ ಸಿಬ್ಬಂದಿಗಳು ಕಂಗಾಲಾಗಿದ್ದಾರೆ. ಕಳೆದ ಸೋಮವಾರದಿಂದ ಮಂಗಳೂರು ಒನ್ ನೌಕರರು ಗೋ ಸ್ಲೋ ಎಂಬ ಚಳವಳಿಯಲ್ಲಿ ನಾವು ತೊಡಗಿದ್ದೇವೆ. ಈ ಮೊದಲೇ ಪತ್ರಿಕೆ ಹೇಳಿಕೆಯಲ್ಲಿ ಹೇಳಿದ ಹಾಗೆ ನಮ್ಮ ಒಬ್ಬರು ಸಿಬ್ಬಂದಿಯನ್ನು ಅಮಾನತುಗೊಳಿಸಿದಂಥ ಕಾರ್ಯಕ್ಕೆ ಮ್ಯಾನೇಜ್ಮೆಂಟ್ನವರು ಮುಂದಾಗಿದ್ದಾರೆ. ಕಳೆದ 2 ದಿವಸದಿಂದ ಸುರತ್ಕಲ್ ಮತ್ತು ಈ ಲಾಲ್ಬಾಗ್ ಕಟ್ಟಡದಲ್ಲಿ ಮಹಾನಗರ ಪಾಲಿಕೆಯವರು ಕರೆಂಟನ್ನು ತೆಗೆದು ಯಾವ ರೀತಿಯ ವಹಿವಾಟು ಕೂಡ ಇಲ್ಲಿ ನಡೆಯುವುದಿಲ್ಲ. ಸಾರ್ವಜನಿಕರು ಬಂದು ನಮ್ಮ ಸಿಬ್ಬಂದಿಗಳೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಮುಖಂಡರುಗಳು ಬಂದು ಇದಕ್ಕೆ ಸೂಕ್ತ ಪರಿಹಾರವನ್ನು ಮಾಡಬೇಕು, ನಮ್ಮ ನೌಕರರಿಗೆ ನ್ಯಾಯಯುತವಾದ ಹೋರಾಟಕ್ಕೆ ಬೆಂಬಲ ತೋರಿಸಿ. ಮಂಗಳೂರು ಒನ್ ಕೇಂದ್ರಗಳಲ್ಲಿ ಹೊಸದಾಗಿ ನೇಮಕಗೊಂಡವರಿಗೆ 5,500 ರೂಪಾಯಿ ಹಾಗೂ ಹಳೆ ಸಿಬ್ಬಂದಿಗೆ 7,500 ರೂಪಾಯಿ ತಿಂಗಳ ವೇತನವನ್ನ ಪಾವತಿಸಲಾಗುತ್ತಿದೆ. ಸರ್ಕಾರದ ಕನಿಷ್ಠ ವೇತನ ಪ್ರಕಾರ ಇಲ್ಲಿನ ಸಿಬ್ಬಂದಿಗೆ ಗುತ್ತಿಗೆದಾರರ ಸಂಸ್ಥೆಯು ತಿಂಗಳಿಗೆ 14,500 ರೂಪಾಯಿ ಪಾವತಿಸಬೇಕಾಗಿದೆ. ಈ ಎಲ್ಲ ಅನ್ಯಾಯವನ್ನು ವಿರೋಧಿಸಿ ಕರ್ನಾಟಕ ಒನ್ ಸಿಬ್ಬಂದಿಗಳು ರಾಜ್ಯದಲ್ಲಿ ಇಂಟೆಕ್ ಸಂಯೋಜನೆಯಲ್ಲಿ ಕರ್ನಾಟಕ ಒನ್ ಎಂಪ್ಲಾಯೀಸ್ ಅಸೋಸಿಯೇಷನ್ ರಚಿಸಿ ಹೋರಾಟಕ್ಕೆ ಮುಂದಾಗಿದೆ. ಕರ್ನಾಟಕ ಒನ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಎಂದು ನಮ್ಮದು ಪೆನ್ ಡೌನ್ ಹೋರಾಟ ಸ್ಟಾರ್ಟ್ ಆಗಿ ಇಲ್ಲಿಗೆ 5 ದಿವಸ ಆಗಿದೆ. ಇವಾಗ ಅವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಈ ಸ್ಟ್ರೈಕನ್ನು ನಿಲ್ಲಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಇವತ್ತೇನು ಮಾಡಿದ್ದಾರೆ ಅಂದರೆ ಎಲ್ಲರದು ID ಬ್ಲಾಕ್ ಮಾಡಿದ್ದಾರೆ, ಯಾರಿಗೂ ಲಾಗಿನ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಅವ್ರದ್ದು ಪರ್ಪಸ್ ಏನು ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ವರ್ಕ್ ಆಗಿಲ್ಲ ಅಂದರೆ ಅವರಿಗೆ ಲಾಸ್ ಇದೆ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ನಮಗೆ ಯಾವುದೇ ಒಂದು ಹಿಂಡು ಕೂಡ ಇಲ್ಲ, ಯಾಕೆ ಈ ಥರ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನೋಡುವ. ನಾವು ನಮ್ಮ ಪ್ರಯತ್ನನ ಮುಂದುವರಿಸ್ತಿದ್ದೇವೆ. ಇದನ್ನು ಚಳವಳಿಯನ್ನಂತೂ ನಿಲ್ಲಿಸಲ್ಲ. ಇವಾಗ ಎಲ್ರಿಗೂ ಬಂದು ಟರ್ಮಿನೇಷನ್ ಲೆಟ್ರ್ ಕೊಡ್ತಾರೆ ಅಂತಲೂ ಇದೆ, ಬಟ್ ಕನ್ಫರ್ಮ್ ಇಲ್ಲ ಯಾವುದು ಕೂಡ. ಕಾಯ್ತಿದ್ದೀವಿ. ನಮ್ಮ ಜೊತೆ ಇಂಟಕ್ನವರಿದ್ದಾರೆ. ನೋಡುವ ಸರ್, ನಾವು ನಮ್ಮ ಪ್ರಯತ್ನ ನಾವು ಯಾವತ್ತೂ ನಿಲ್ಲಿಸಲ್ಲ. ಹಾಂ ಸರ್, ಅದೊಂದು ಇವಾಗ ನಮ್ಮದೊಂದು ಕಂಪನಿಯ ಒಂದು ಪರಿಸ್ಥಿತಿ ಎಲ್ಲಿ ತನಕ ಬಂದಿದೆ ಅಂದರೆ ಮೆಸ್ಕಾಂ ಬಿಲ್ ಕಟ್ಟದೆ ನಮ್ಮ ಕಾರ್ಪೊರೇಷನ್ನವರು ಮೆಸ್ಕಾಂ ಫ್ಯೂಸ್ ಕೂಡ ಕೊಡ್ತಾರೆ. ಮಂಗಳೂರು ನಗರದಲ್ಲಿರುವ 6 ಸೆಂಟರ್ನಲ್ಲಿ ದಿನಕ್ಕೆ ಸರಾಸರಿ 2,000 ನಾಗರಿಕರಿಗೆ ಮಂಗಳೂರು ಒನ್ ಸಿಬ್ಬಂದಿ ಸೇವೆಯನ್ನ ನೀಡುತ್ತಿದ್ದಾರೆ. ಹೆಚ್ಚಿನ ಸಿಬ್ಬಂದಿ ಮಹಿಳೆಯರಾಗಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ಷಮತೆ ಹೊಂದಿರುವ ಸಿಬ್ಬಂದಿಗಳಿಗೆ ಕನಿಷ್ಠ ವೇತನವೂ ಇಲ್ಲ, ಕೊಡುವ ಸಂಬಳ ಇಲ್ಲ ಎನ್ನುವ ಪರಿಸ್ಥಿತಿ ಉದ್ಭವಿಸಿದೆ. ಶರತ್ ಸಾಲಿಯಾನ್, V4 ನ್ಯೂಸ್, ಮಂಗಳೂರು.